ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಒಳ್ಳೆ ಮಾಡಿ ಬೀಟ್ರೂಟ್ ಸುಕ್ಕವನ್ನು ಮಾಡುವ. ಬೀಟ್ರೂಟ್ ಕೆಂಪಾಗಿ ಇಲ್ಲಿ ಹೆಚ್ಚಿಟ್ಟಿದ್ದೇವೆ ನಾವು, ಒಳ್ಳೆಯದಾಗುತ್ತೆ ಬೀಟ್ರೂಟ್ ಸುಕ್ಕ. ಇವತ್ತು ಅದನ್ನು ನಾವು ಮಾಡುವ. ಓಕೆ, ಅದಕ್ಕೋಸ್ಕರ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಇಲ್ಲಿ ತಿಳಿಸ್ತೇನೆ. 1 ಚಮಚ ಕೊತ್ತಂಬರಿ ಇದೆ, ಅರ್ಧ ಚಮಚ ಜೀರಿಗೆ ಇದೆ, ಅರ್ಧ ಚಮಚ ಉದ್ದಿನ ಕಾಳು ಇದೆ, ಅದೇ ರೀತಿ ಒಂದು ಸ್ವಲ್ಪ ಸಣ್ಣ ಒಂದು ಹುಳಿ ಇದೆ, ಒಂದು 3 ಎಸಳು ಬೆಳ್ಳುಳ್ಳಿ ಇದೆ. ಓಕೆ, 3 ಎಸಳು ಬೆಳ್ಳುಳ್ಳಿ ಇದೆ. ಆನಂತರ ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಇದೆ, ಒಂದು ಸ್ವಲ್ಪ ಅರಿಶಿನ ಹುಡಿ ಇದೆ ಇಲ್ಲಿ. ಆನಂತರ ಬ್ಯಾಡಗೆ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಒಟ್ಟು ಮಾಡಿ ನಾವು ಇಟ್ಟಿದ್ದೇವೆ. ಒಂದು 7 ಬ್ಯಾಡಗೆ ಮೆಣಸಿದೆ, ಒಂದು 3 ಗುಂಟೂರು ಮೆಣಸಿದೆ ಉರುಟದು. ನಂತರ ಒಂದು ಸ್ವಲ್ಪ ಬೇವು ಸೊಪ್ಪು ಒಂದಿಷ್ಟು ಒಗ್ಗರಣೆಗೋಸ್ಕರ. ಓಕೆ, ಇವತ್ತು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಬೀಟ್ರೂಟ್ ಅನ್ನು ಒಳ್ಳೆ ಮಾಡಿ ಬೇಯಿಸಬೇಕಿದೆ. ಇದರಲ್ಲಿ ಮೀಡಿಯಂ ಗಾತ್ರದ 2 ಬೀಟ್ರೂಟ್ ಇದೆ. ಓಕೆ ಫ್ರೆಂಡ್ಸ್, ನಾವು ಮೊದಲನೇದಾಗಿ ಒಂದು ಬಾಣಲೆ ತಗೊಂಡು ನಾವು ಬೀಟ್ರೂಟ್ ಅನ್ನು ಒಳ್ಳೆ ಮಾಡಿ ಬೇಯಿಸ್ಲಿಕ್ಕೆ ಇಡುವ. ಇಲ್ಲಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಒಳ್ಳೆ ಮಾಡಿ ಬೇಯಿಸ್ಲಿಕ್ಕೆ ಇಡುವ. ಬೇಯಿಸೋಕ್ಕಿಂತ ಮೊದಲು ನಾವು ಉಪ್ಪು ಹಾಕುವಂತ ಒಂದು ರೂಢಿ ಇದೆ, ಆದ್ರೆ ಇಲ್ಲಿ ಬೀಟ್ರೂಟ್ ಅಲ್ಲ, ನಾವು ಸ್ವಲ್ಪ ಬೆಂದಾದ ನಂತರ ಉಪ್ಪು ಹಾಕುವ. ಯಾಕಂತ ಹೇಳಿದ್ರೆ ಉಪ್ಪು ಹಾಕಿದ ನಂತರ ಅದು ಅಲ್ಲೇ ಮರಗಟ್ಟತ್ತೆ, ಬೇಯುವುದಿಲ್ಲ, ಅದಕ್ಕೋಸ್ಕರವಾಗಿ. ಓಕೆ, ಒಂದು ಬಾಯಿ ಮುಚ್ಚಳ ಹಾಕುವ. ಇಲ್ಲಿ ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಬೇಯಿಸುವ. ಓಕೆ ಫ್ರೆಂಡ್ಸ್, ಇನ್ನೊಂದು ಸಣ್ಣ ಬಾಣಲೆಯನ್ನು ತಗೊಂಡು ನಾವು ಇಲ್ಲಿ ಮೆಣಸನ್ನು ಹುರಿಯುವ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಹುರಿಯುವ ಒಳ್ಳೆ ಮಾಡಿ. ಒಳ್ಳೆ ಮಾಡಿ ಹುರಿದಾಗಿದೆ. ಇಲ್ಲಿ ನಾವಿದನ್ನ ಒಂದು ಸಣ್ಣ ಜಾರಿಗೆ ಇಲ್ಲಿ ಆಡ್ ಮಾಡುವ. ಮೆಣಸು ಒಳ್ಳೆ ಘಮ ಘಮ ಬರ್ತಾ ಉಂಟು. ಇದೇ ಜಾರಿಗೆ ನಾವು ತಗೊಂಡಿರುವಂತ ಬೆಳ್ಳುಳ್ಳಿ ಮತ್ತು ಹುಳಿಯನ್ನ ಹಾಕುವ. ಹಾಕಿ ಬಾಯಿ ಮುಚ್ಚಳ ಹಾಕಿ ಈ ರೀತಿ ಒಳ್ಳೆ ಮಾಡಿ ನೈಸಾಗಿ ಪುಡಿ ಮಾಡಿದ್ದೇವೆ. ಈಗ ಇದಕ್ಕೆ ತೆಂಗಿನಕಾಯಿಯನ್ನು ನಾವು ಹಾಕುವ. ಇದೇ ಜಾರಿಗೆ ನಾವು ತೆಂಗಿನಕಾಯಿ ಹಾಕಿ ಒಂದು ಸ್ವಲ್ಪ ಪುಡಿ ಮಾಡುವ. ಓಕೆ ಫ್ರೆಂಡ್ಸ್, ಈ ರೀತಿ ಒಳ್ಳೆ ಮಾಡಿ ಪುಡಿ ಮಾಡಿ ಇಟ್ಟಿದ್ದೇವೆ. ನಾವು ತೆಂಗಿನಕಾಯಿ ಹಾಕಿದ ನಂತರ ಒಂದು 2 ಸುತ್ತು ತಿರುಗಿಸ್ಬೇಕಷ್ಟೇ, ಜಾಸ್ತಿ ಇದನ್ನು ಹುಡಿ ಮಾಡಲಿಕ್ಕಿಲ್ಲ. ನಾವು ಇನ್ನು ಬೀಟ್ರೂಟ್ ಬೆಂದ ನಂತರ ಈ ಪೌಡರ್ನ ಮತ್ತೆ ಆ್ಯಡ್ ಮಾಡುವ. ಸ್ವಲ್ಪ ಒಂದು ಅರ್ಧದಷ್ಟು ಬೆಂದಿದೆ. ಈಗ ನಮ್ಗೆ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡುವ. 1 ಚಮಚದಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೇವೆ. ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಮೊದಲೇ ಉಪ್ಪನ್ನು ಹಾಕಿದರೆ ಅದು ಬೇಯೋದಿಲ್ಲ, ಅಲ್ಲೇ ಮರಗಟ್ಟದೆ. ಈಗ ಇದಕ್ಕೆ ಬಾಯಿ ಮುಚ್ಚಳ ಹಾಕಿ ಫುಲ್ ಬೇಯಿಸುವ ನಾವು. ಓಕೆ ಫ್ರೆಂಡ್ಸ್, ನಮ್ಮ ಬೀಟ್ರೂಟ್ ಒಳ್ಳೆ ಬೆಂದಿದೆ. ನಾವು ಇದಕ್ಕೆ ಮಸಾಲೆ ಹುಡಿಯನ್ನು ಆ್ಯಡ್ ಮಾಡುವ. ನಾವು ಮಾಡಿಟ್ಟಂಥದ್ದು ಒಳ್ಳೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡುವ. ಇದು ನಾವು ಕಡೆದಿರುವಂಥ ಮಸಾಲೆ ಹುಡಿ, ಈ ತೆಂಗಿನಕಾಯಿ ಎಲ್ಲ ತುರಿ ಹಾಕಿ ನಾವು ಮಾಡಿಟ್ಟಿರುವಂಥ ಮಸಾಲೆ ಹುಡಿಯನ್ನು ಇದಕ್ಕೆ ಆ್ಯಡ್ ಮಾಡುವ. ಆ್ಯಡ್ ಮಾಡಿ ಒಳ್ಳೆ ಮಾಡಿ ತಿರುಗಿಸುವ ಒಂದು ಸಾರಿ. ಬೀಟ್ರೂಟ್ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ರೆಸಿಪಿ ಇದು ಫ್ರೆಂಡ್ಸ್. ಇದು ಗಂಜಿ ಊಟಕ್ಕೆ ಒಳ್ಳೆಯದಾಗತ್ತೆ. ಉಪ್ಪು ಎಲ್ಲ ಕಡಿಮೆ ಇದ್ದರೆ ಹಾಕೋಬೋದು. ಇನ್ನೂ ಒಂದು ಸ್ವಲ್ಪ ಬೇಯಿಸುವ. ಇದಕ್ಕೊಂದು ಒಗ್ಗರಣೆಯನ್ನು ಆ್ಯಡ್ ಮಾಡುವ. ಈಗ ಒಗ್ಗರಣೆ ಪ್ಲೇಟ್ ಇಟ್ಟಿದ್ದೇವೆ. ಒಗ್ಗರಣೆ ಪ್ಲೇಟಿಗೆ ನಾವು ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಗೂ ಉದ್ದನ್ನು ಹಾಕಿಟ್ಟಿದ್ದೇವೆ. ಒಂದು ಸ್ವಲ್ಪ ಎಣ್ಣೆ ಒಳ್ಳೆ ಕಾದ ನಂತರ ನಾವು ಇದಕ್ಕೆ ನಾವು ತೆಗೆದಿಟ್ಟಿರುವಂಥ ಒಂದು ಬೆಳ್ಳುಳ್ಳಿ, ನಂತರ ಕರಿಬೇವು ಸೊಪ್ಪನ್ನು ಹಾಕಬೇಕು. ಒಗ್ಗರಣೆ ಪ್ಲೇಟ್ ಆದಷ್ಟು ದೂರ ನಿಂತ್ಕೋಬೇಕು, ಅಂದರೆ ಮೇಲ್ಮೇಲೆಲ್ಲ ಹಾರತ್ತೆ. ಓಕೆ ಫ್ರೆಂಡ್ಸ್, ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಹಾಕಿದ್ದೇವೆ. ಈಗ ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಕೆಂಪಗಾದ ನಂತರ ನಾವು ಅದಕ್ಕೆ ಕರಿಬೇವನ್ನು ಹಾಕಬೇಕು. ಬೇವು ಸೊಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಈಗ ನಾವು ಒಗ್ಗರಣೆಯನ್ನು ಹಾಕುವ. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕಿದ ನಂತರ ಕೂಡಲೇ ಬಾಯಿ ಮುಚ್ಚಳವನ್ನು ಹಾಕಬೇಕು, ಇಲ್ಲದಿದ್ದರೆ ಒಗ್ಗರಣೆ ಪರಿಮಳ ಎಲ್ಲ ಹೋಗುತ್ತೆ. ಆನಂತರ ಒಗ್ಗರಣೆಯನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಗ್ಗರಣೆ ಘಮ ಘಮ ಒಳ್ಳೆ ಬರ್ತಾ ಇದೆ. ಗಂಜಿ ಊಟಕ್ಕೆ ಫಸ್ಟ್ ಕ್ಲಾಸ್ ಆಗುತ್ತೆ ಇದು. ಇದೇ ರೀತಿ ಒಂದು ಒಳ್ಳೆ ಮಾಡಿ ಬೀಟ್ರೂಟ್ ಸುಕ್ಕವನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ
ಭಾಳ ಒಳ್ಳೆಯದಾಗುತ್ತೆ ಊಟಕ್ಕೆಲ್ಲ. ಗ್ಯಾಸ್ ಫ್ರೆಂಡ್ಸ್, ಫಸ್ಟ್ ಕ್ಲಾಸ್ ಒಗ್ಗರಣೆ ಹಾಕಿರುವಂಥ ಬೀಟ್ರೋಟ್ ಸುಕ್ಕ ಒಳ್ಳೆ ರೀತಿ ಬಂದಿದೆ. ಓಕೆ ಫ್ರೆಂಡ್ಸ್, ಸೂಪರಾಗಿ ನಮ್ಮ ಮೂಡಿ ಬಂದಿದೆ ನಮ್ಮ ಬೀಟ್ರೋಟ್ ಸುಕ್ಕ. ಒಳ್ಳೆ ಮಸಾಲೆ ಒಟ್ಟಿಗೆ ಬ್ಲೆಂಡ್ ಆಗಿರುವಂಥ ಒಂದು ಬೀಟ್ರೋಟ್ ಸುಕ್ಕ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಒಳ್ಳೆ ಮಾಡಿ ಗಂಜಿ ಊಟವನ್ನು ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಬೀಟ್ರೋಟ್ ಸುಕ್ಕ. ಓಕೆ ಫ್ರೆಂಡ್ಸ್, ನಮ್ಮ ಒಂದು ಬೀಟ್ರೋಟ್ ಸುಕ್ಕ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಬೀಟ್ರೋಟ್ ಸುಕ್ಕಕ್ಕೊಂದು ನಿಮ್ಮ ಒಂದು ಲೈಕ್ ಇರಲಿ, ನಮ್ಮ ಚಾನಲ್ಗೊಂದು ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.